ಮಂಗಳೂರು ವಿಶ್ವವಿದ್ಯಾನಿಲಯದ ಸ್ನಾತಕೋತ್ತರಗಳ ಪದವಿ ಪರೀಕ್ಷೆಗಳ ಫಲಿತಾಂಶವನ್ನು ಮುಂದಿನ 1 ತಿಂಗಳೊಳಗಡೆ ಪ್ರಕಟಿಸಲು ಎಲ್ಲ ಕ್ರಮವನ್ನು ಕೈಗೊಳ್ಳಲಾಗುವುದೆಂದು ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿ ಪ್ರೊಫೆಸರ್ ಪಿಎಸ್ ಯಡಪಡಿತಾಯ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮುಂದಿನ ವರ್ಷದಿಂದ ಡಿಜಿಟಲ್ ಮೌಲ್ಯಮಾಪನಕ್ಕೆ ಸಿದ್ಧತೆಯನ್ನ ನಡೆಸಲಾಗಿದೆ. ಈ ಬಗ್ಗೆ ಟೆಂಡರ್ ಪ್ರಕ್ರಿಯೆ ನಡೆದಿದೆ. ಸಿಂಡಿಕೇಟ್ ಅನುಮತಿ ಪಡೆದು ಶೀಘ್ರವೇ ಕ್ರಮ ವಹಿಸಲಾಗುವುದೆಂದು ಹೇಳಿದರು. ಇಂತಹ ಸಂದರ್ಭದಲ್ಲಿ ಇದರಲ್ಲಿ ಒಂದು ರೀತಿಯ ಅಶಾಂತಿ ವಾತಾವರಣ ನಿರ್ಮಿಸುವಂಥದ್ದು ಕೂಡ ಅದು ಒಳ್ಳೆ ಸಂಪ್ರದಾಯ ಅಲ್ಲ. ಯಾರೇ ಆಗಲಿ ಏನೇ ಆಗಲಿ, ಯಾಕಂದ್ರೆ ಮಕ್ಕಳು ಆನ್ಲೈನೋ ಆಫ್ಲೈನೋ ಇದರಲ್ಲಿ ಏನೋ ಪಾಠ ಪ್ರವಚನಗಳು ಅಟೆಂಡ್ ಆಗಿ ಪರೀಕ್ಷೆ ತಯಾರು ಮಾಡಿಕೊಂಡು ಅವರ ಭವಿಷ್ಯವನ್ನು ರೂಪಿಸುವ ಇದರಲ್ಲಿ ಇದ್ದಾರೆ. ಅಂತ ಸಂದರ್ಭದಲ್ಲಿ ಇಂಥ ಒಂದು ಸೆನ್ಸಿಟಿವ್ ಮ್ಯಾಟರ್ ತಂದು ಅದು ಮಾಡುವಾಗಿಲ್ಲ ಇದು ಮಾಡುವಾಗಿಲ್ಲ ಅಂತ ಹೇಳುವಂಥದ್ದು ಇಂಥ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಅಕಾಡೆಮಿಕ್ಕಿಯ ಒಂದು ಶಾಂತಿಯನ್ನು ಕದಲಿದಾಗೆ ಆಗುತ್ತೆ. ಇದೇನಾಗುತ್ತೆ, ಈ ಕಲಿಕೆಯ ವಾತಾವರಣ ತುಂಬಾ ಇದರಲ್ಲಿ ಕೆಟ್ಟು ಹೋಗುತ್ತೆ. ಬಿಕಾಸ್ ಈಗ ರಾಷ್ಟ್ರೀಯ ಶಿಕ್ಷಣ 2020ರಲ್ಲಿ ಹೇಳುವಂಥದ್ದು ಅದೇ ರೀತಿ. ಈಗ ಅದು ಲ್ಯಾಂಗ್ವೇಜ್ ಆಗಲಿ ಯಾವುದೇ ಆಗಲಿ ಕಲಿತಾರೆ, ಮಕ್ಕಳಿಗೆ ಬಿಟ್ಟುಬಿಡಿ, ಅವ್ರು ಯಾವ್ದು ಚಾಯ್ಸ್ ಮಾಡ್ತಿರೋದು ಕೊಡಿ. ಆ ನಂತರ ಅವರ ಕಲಿಕೆ ಅಂತ ಹೇಳುವಂಥದ್ದು ಚಟುವಟಿಕೆಗಳ ಮೂಲಕ ಕಲಿಕೆ ಆಗಲಿ, ಅವರ ಈ ಮನಸ್ಸನ್ನು ಬೇರೆ ಕಡೆ ವಿಚಲಿತರಾಗಿ ಮಾಡಬೇಡಿ ಅಂತ ಹೇಳುವಂಥದ್ದು ಇರುವಂಥದ್ದು. ಆ ದೃಷ್ಟಿಯಿಂದ ಇದನ್ನು ಬಹಳ ಇದರಲ್ಲಿ ಕಾಲೇಜಿನ ಆಡಳಿತ ಮಂಡಳಿ ಮತ್ತೆ ಎಲ್ಲರೂ ಸೇರಿಕೊಂಡು ಅದನ್ನು ಮಾಡಬೇಕು. ನಾವು ಏನು ಡೈರೆಕ್ಷನ್ ಕೊಡಿದ್ರೆ ಈ ರೀತಿ ಕೊಡ್ತೇವೆ, ನಾನೇನು ಹೇಳಿದೆ ಆ ರೀತಿ ಅದನ್ನು ಅಲ್ಲೆಲ್ಲೇ ಇತ್ಯರ್ಥ ಮಾಡಿಕೊಳ್ಬೇಕು. ಅದು ದೊಡ್ಡ ಹೆಮ್ಮರವಾಗಿ ಬೆಳೀಲಿಕ್ಕೆ ಬಿಡಬಾರದು. ವಿಶ್ವವಿದ್ಯಾನಿಲಯದ ಕುಲಸಚಿವ ಪ್ರೊಫೆಸರ್ ಪಿಎಲ್ ಧರ್ಮ ಅವರು ಮಾತನಾಡಿ, ಕೊರೋನಾ ಒತ್ತಡ ಹಾಗೂ ಬಂದ್ ಸೇರಿದಂತೆ ಹಲವು ಕಾರಣದಿಂದ ಪರೀಕ್ಷೆ ನಡೆಸಲು ಬಹಳಷ್ಟು ಸವಾಲುಗಳನ್ನು ಎದುರಿಸಬೇಕಾಯಿತು. ಕೆಲವೊಂದು ಕಾಲೇಜುಗಳಲ್ಲಿ ಇಂಟರ್ನಲ್ ಪೇಪರ್ ಕೋಡ್ ಲಿಂಕ್ ಮಾಡುವಾಗ ಆಗಿರುವ ಸಮಸ್ಯೆಯಿಂದಾಗಿ ತೊಂದರೆ ಹಾಗೂ ಫಲಿತಾಂಶ ವಿಳಂಬವಾಗಿತ್ತು. ಈ ಕುರಿತು ಸಮಸ್ಯೆಯಾಗಿರುವ 38 ಕಾಲೇಜುಗಳ ಪ್ರಾಂಶುಪಾಲರಿಂದ ದಾಖಲೆ ಪಡೆದು ಸಮಸ್ಯೆ ಬಗೆಹರಿಸಲು ಪ್ರಯತ್ನಿಸಲಾಗಿದೆ ಎಂದು ಹೇಳಿದರು. ಮೊನ್ನೆ 27 ಡಿಸೆಂಬರ್ 27ಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರದ ಉನ್ನತ ಶಿಕ್ಷಣ ಮುಖ್ಯ ಅಧಿಕಾರಿಗಳ ಜೊತೆಗೆ ಕಾರ್ಯದರ್ಶಿಗಳ ಜೊತೆಗೆ ಒಂದು ಸಭೆ ನಡೆಯಿತು. ಆ ಸಭೆಯಲ್ಲಿ ಇನ್ನು ಮುಂದೆ ವಿಶ್ವವಿದ್ಯಾನಿಲಯದಲ್ಲಿ ಕರ್ನಾಟಕದ ಎಲ್ಲ ವಿಶ್ವವಿದ್ಯಾನಿಲಯಗಳು UUCMS ಯೂನಿಫೈಡ್ ಯೂನಿವರ್ಸಿಟಿ ಕಾಲೇಜ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನುವ ಒಂದು ಸಾಫ್ಟ್ವೇರ್ ಮುಖಾಂತರ ಪರೀಕ್ಷೆಗಳನ್ನು ನಡೆಸಬೇಕು. ಯಾವುದೇ ವಿಶ್ವವಿದ್ಯಾನಿಲಯಕ್ಕೆ ಯಾವುದೇ ತರಹದ ಓಪನ್ ಸೋರ್ಸ್ ಒಂದು ಔಟ್ಸೋರ್ಸ್ ಏಜೆನ್ಸಿ ಮುಖಾಂತರ ಪರೀಕ್ಷೆಗಳನ್ನು ಮಾಡಬಾರದು ಅಂತ ಒಂದು ನಿರ್ದೇಶನ ಬಂತು. ಹಾಗಾಗಿ ಬಹಳ ಗಂಭೀರವಾಗಿ ಇದಕ್ಕೆ ಆಲೋಚನೆ ಮಾಡಿ ಮಾನ್ಯ ಸಿಂಡಿಕೇಟ್ ಕೂಡ ಇದನ್ನು ಬಹಳ ಗಂಭೀರವಾಗಿ ಚರ್ಚೆ ಮಾಡಿ ನಾವು ನೆಕ್ಸ್ಟ್ ಮಾರ್ಚ್ನಿಂದ ನಡೆಯುವ ಮೊದಲ NEP ಬ್ಯಾಚ್ಗೆ ಮಾರ್ಚ್ನಿಂದ ನಡೆಯುವ ಪರೀಕ್ಷೆಯನ್ನು UUCMSನಲ್ಲಿ ಮಾಡ್ತಾ ಇದ್ದೇವೆ. ಇನ್ನುಳಿದಂತೆ ನಮಗಿರುವ 3, 4, 5, 6ನೇ ಸೆಮಿಸ್ಟರ್ನ ಮತ್ತು PG ಡಿಪಾರ್ಟ್ಮೆಂಟ್ನಲ್ಲಿ ಈಗಾಗಲೇ ಇರುವ 3 ಮತ್ತು 4ನೇ ಸೆಮಿಸ್ಟರ್ ಇದನ್ನು ನಾವು ಕಳೆದ ಸಾರಿ ಪ್ರಯತ್ನ ಪಟ್ಟಂತ ಮತ್ತು ಯಶಸ್ಸನ್ನು ಕಂಡಂತ ನಾವು MU ಲಿಂಕ್ಸನ್ನು ಮುಂದುವರಿಸ್ತಾ ಇದ್ದೇವೆ ಮತ್ತು ಮುಂದುವರಿಸಲಿಕ್ಕೆ ಮಾನ್ಯ ಸಿಂಡಿಕೇಟ್ ಅನುಮತಿ ಕೂಡ ಕೊಟ್ಟಿದ್ದ ನಮಗೆ. ನಾವು ಅದನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇವೆ. ಈ ನಡುವೆ ನಮಗೆ ಸಾಕಷ್ಟು ಚರ್ಚೆಗಳು ನಡೆದು ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಈ ಚರ್ಚೆಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು ಏನು ಅಂತಂದರೆ MU ಲಿಂಕ್ಸ್ ಬಂದ ಮೇಲೆ ಭಾಳಷ್ಟು ಸಮಸ್ಯೆ ಆಯಿತು ಅಂತ. ದಯವಿಟ್ಟು ಸ್ನೇಹಿತರು ಇದನ್ನು ಗಮನಿಸಬೇಕು. ನಾವು ಪರೀಕ್ಷೆಯ ಫಲಿತಾಂಶವನ್ನು ಕೊಡಲಿಕ್ಕೆ ನಮ್ಮಲ್ಲಿ ಬೇರೆ ಬೇರೆ ಥರದ ಸಮಸ್ಯೆಗಳು ಉಂಟಾದವು. ಅದು ಡಿಲೇ ಆಗುವುದಕ್ಕೆ ಬೇರೆ ಬೇರೆ ಕಾರಣ, ಆಡಳಿತಾತ್ಮಕವಾದ ತಾಂತ್ರಿಕವಾದ ಕಾರಣಗಳಿವೆ. ಅನಂತರ ಕುಲಸಚಿವ ಪ್ರೊಫೆಸರ್ ಕಿಶೋರ್ ಕುಮಾರ್ ಸಿಕೆ ಅವರು ಮಾತನಾಡಿ, ಮಂಗಳೂರು ವಿಶ್ವವಿದ್ಯಾನಿಲಯ SC/ST ವಿದ್ಯಾರ್ಥಿಗಳ ಲ್ಯಾಪ್ಟಾಪ್ ಖರೀದಿಯಲ್ಲಿ ಹಗರಣ ನಡೆದಿದೆ ಎಂಬುದು ಸುಳ್ಳು ಆರೋಪ. ಈ ಹಿಂದೆ ನೀಡಿದ ಲ್ಯಾಪ್ಟಾಪ್ನಲ್ಲಿ ವಿದ್ಯಾರ್ಥಿಗಳಿಗೆ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತಿತ್ತು. ಇಂತಹ ಸಮಸ್ಯೆ ಬರಬಾರದು ಎಂಬ ಕಾರಣಕ್ಕಾಗಿಯೇ ನಿಯಮಾವಳಿಯಂತೆ ಉತ್ತಮ ಗುಣಮಟ್ಟದ ಲ್ಯಾಪ್ಟಾಪ್ ಅನ್ನು ಈ ಬಾರಿ ಖರೀದಿಸಲಾಗಿದೆ ಎಂದು ಹೇಳಿದರು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಕೊಡುವಂಥ ಒಂದು ವ್ಯವಸ್ಥೆ ಇದೆ. ಸೊ ಇದೊಂದು ವಿದ್ಯಾರ್ಥಿಗಳಿಗೆ ಅವರ ಶೈಕ್ಷಣಿಕ ಬೆಳವಣಿಗೆಗೆ ಪೂರಕವಾಗಿ ಮತ್ತು ಅವರ ಸಂಶೋಧನಾ ಕಾರ್ಯಕ್ರಮಗಳಿಗೆ ಪೂರಕವಾಗಿ ಲ್ಯಾಪ್ಟಾಪ್ ಕೊಡುವ ಒಂದು ವ್ಯವಸ್ಥೆ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಗೌರ್ಮೆಂಟ್ ಕುಲಪತಿಯವರು ಹೇಳಿದಾಗೆ ಕೆಲವು ಮಾಧ್ಯಮಗಳಲ್ಲಿ ಹಗರಣ ಅಂತ ಇದೊಂದು ಬಂದಿತ್ತು. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿರುವ ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ಸುಮಾರು 10 ಕೋಟಿಯಷ್ಟು ಬೇಡಿಕೆಯನ್ನು ಇಟ್ಟಿದ್ವಿ ನಾವು. ಸೊ ಆ ಬೇಡಿಕೆಯಲ್ಲಿ ನಮಗೆ ಬಂದಿರೋದು ಬರೀ 6 ಲಕ್ಷ ಮಾತ್ರ ನಮ್ಮ ಯೂನಿವರ್ಸಿಟಿಗೆ.
ಸೊ ಅದರಿಂದ ನಾವು ಲ್ಯಾಪ್ಟಾಪ್ ಕೊಡಲಿಕ್ಕೆ ನಮ್ಮ ಆಂತರಿಕ ಸಂಪನ್ಮೂಲದಿಂದಲೇ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಕೊಡ್ಬೋದು ಅಂತ ಒಂದು ನಮ್ಮ ಸಿಂಡಿಕೇಟಲ್ಲಿ ಕೂಡ ನಿರ್ಧಾರ ಆಗಿತ್ತು. ಅದು ಭಾಳ ಒಳ್ಳೆಯ ಒಂದು ನಿರ್ಧಾರವನ್ನು ತೆಗೆದುಕೊಂಡು ವಿದ್ಯಾರ್ಥಿಗಳು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಅದರಂತೆ ನಮಗೆ ಲ್ಯಾಪ್ಟಾಪ್ ಪರ್ಚೇಸ್ ಮಾಡಲಿಕ್ಕೆ ಸಿಂಡಿಕೇಟಿಂದ ಅನುಮತಿ ದೊರೆತ ನಂತರ ಅವರಿಗೆ ಕೆಲವು ವಿದ್ಯಾರ್ಥಿಗಳು ಈಗಾಗಲೇ ತಮ್ಮ ವಿದ್ಯಾಭ್ಯಾಸವನ್ನು ಕೂಡ ಮುಗಿಸಿ ಹೋಗಿದ್ದು. ಸೊ ಅವರಿಗೂ ಕೂಡ ಲ್ಯಾಪ್ಟಾಪ್ ಕೊಡಬೇಕು ಅಂತ ನಿರ್ಧಾರವನ್ನು ಕೂಡ ಮಾಡಿದ್ರು. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಹಣಕಾಸು ಅಧಿಕಾರಿ ಪ್ರೊಫೆಸರ್ ನಾರಾಯಣ್ ಉಪಸ್ಥಿತರಿದ್ದರು.